ಮೌನೇಶ್, ಕಾಫಿ ಆಯ್ತಾ ಮೌನೇಶ್? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ಲೂ ಕೊಟ್ಟೆ ಆರಾಮಕ್ಕ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಗಿದೆ ನಮ್ಮದು, ನಿಮ್ದಾಯ್ತಾ ಕಾಫಿ? ನಮ್ಮದು ಮಂಗಳೂರು ಮೌನೇಶ್, ನಿಮ್ದು ಯಾವರು? ನಮಗೆ ಕನ್ನಡ ಬರುತ್ತಾ? ಹಾಂ, ಬರ್ತದೆ ಕನ್ನಡ ಬರ್ತದೆ. SR ಟೈಲರ್ ಹಾಯ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಯ್ ಹೆಲೋ ಅಂತ ಹೇಳ್ತಿದ್ದಾರೆ. ಹಾಯ್ ಎಸ್ ಸರ್ ಅವರೇ ಒಂದು ಲೈಕ್ ಕೊಟ್ಟುಬಿಡಿ. ಉಡುಪಿ ಮಂಗಳೂರು ಹತ್ತಿರ ಮೌನೇಶ್. ನಿಮ್ದು ಎಲ್ಲಿ ಮೌನೇಶ್ ಊರು? SR ಟೈಲರ್ ಅವರದು ಒಂದು ಲೈಕ್ ಕೊಟ್ಟುಬಿಡಿ. ನಿಮ್ದು ಯಾವ ಊರು SR ಟೈಲರ್ ಅವರೇ? SR ಅವರೇ ಯಾವ ಊರು? ಕಾಫಿ ಆಯಿತಾ ನಿಮ್ಮದು? ಜ್ಯೋತಿಗಳ ಚಾನಲ್ ಅಂತ ಬಂದಿದ್ದಾರೆ. ಜ್ಯೋತಿ ಸಿಸ್ ಅಲ್ಲ, ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ಜ್ಯೋತಿ ಸಿಸ್, ನಿಮ್ಮದು ಕಾಫಿ ಆಯಿತಾ? ವೆಲ್ಕಮ್ ಟು ಮೈ ಲೈವ್ ಎಲ್ಲರಿಗೂ. ನಿಮ್ಮದು ಯಾವ ಭಾಷೆ SR ಅವರೇ? ತೆಲುಗು ಬರುವುದಿಲ್ಲ ನನಗೆ. SR ಬ್ರದರ್ ಪ್ಲೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಅವರು. ನೋಡಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ. ಬ್ಲೂ ಕೊಟ್ಟಿದ್ದೇನೆ ಜ್ಯೋತಿ ಅವರೇ, ನೋಡಿ ಬ್ಲೂ ಕೊಟ್ಟಿದ್ದೇನೆ, ಎಲ್ಲರಿಗೂ ಬ್ಲೂ ಕೊಟ್ಟಿದ್ದೇನೆ. ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ನೀವು ಲೈಕ್ ಕೊಡಿ. ಜ್ಯೋತಿ ಅವರು ಲೈಕ್ ಕೊಟ್ರಾ? SR ಅವರೇ ಲೈಕ್ ಪ್ಲೀಸ್. ಮೇಡಮ್ ಶ್ರೀತಾಡಿ ಅಂತ ಹೇಳ್ತಾ ಇದ್ದಾರೆ SR ಅವರು. ಎಲ್ಲರಿಗೂ ಲೈವಿಗೆ ಬಂದದಕ್ಕೆ ತುಂಬ ಥ್ಯಾಂಕ್ ಯು. ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ. ಇಲ್ಲಿ SR ಅವರಿದ್ದಾರೆ, ಜ್ಯೋತಿ ಅವರಿದ್ದಾರೆ, ಮತ್ತು ಮೌನೇಶ್ ಇದ್ದಾನೆ. ಕನೆಕ್ಟ್ ಆಗಿ ಒಬ್ಬರಿಗೊಬ್ಬರು. ಬ್ರದರ್ ಬ್ಲೂ ಕೊಡಿ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಅವರೇ ಬ್ಲೂ ಕೊಟ್ಟಿದ್ದೇನೆ ನೋಡಿ ಅಂತೆ. ನೀವು ಬ್ರದರ ಸಿಸ್ಟರ್ ಆಗಿ ನೋಡಿ ಅಂತೆ. ನನಗೆ ಬರ್ತದೆ SR. ಈರ್ನ ಊರ್ದಯ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಯಾವ ಊರು ನಿಮ್ಮದು? ಶಿರ್ತಾಡಿಯಾ? ಸರಿ ಓಕೆ. ನಾನು ನಿಮಗೆ ನೀವು ಕನ್ನಡ ಬರೋದಿಲ್ವ ಅಂತ ಎನಿಸಿದ್ದು. SR ಅವರೇ ನೋಡಿ, ಇಲ್ಲಿ ಜ್ಯೋತಿ ಅವರಿದ್ದಾರೆ ಮತ್ತು ಮೌನೇಶ್ ಅವರಿದ್ದಾರೆ. ಕನೆಕ್ಟ್ ಆಗಿ ಅವರಿಗೆ, ಕನೆಕ್ಟ್ ಆಗದಿದ್ದರೆ. ಮತ್ತು ಕಾಫಿ ಆಯಿತಾ ನಿಮ್ಮದು? ಮತ್ತೇನು ವಿಶೇಷ ಏನು? ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಈರ್ನ ಊರ್ದ ಏನಂತ ಹೇಳ್ತಾ ಇದ್ದಾರೆ SR ಅವರು. ಹೌದಾ? SR ಟೈಲರ್
ಪರೊಂದುಲ್ಲೆ ಅಂತ ಹೇಳ್ತದೆ. ಚಾ ಪರೊಂದುಲ್ಲರಾ? ಓಕೆ ಓಕೆ, ಪರ್ಲೆ ಚಾ ಪರ್ಲೆ. ಹೆಲೋ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಎಸ್ ಸರ್ ಅವರು, ಥ್ಯಾಂಕ್ ಯು ಸೋ ಮಚ್. ಬೆದ್ರ ಶಿರ್ತಾಡಿ. ಓಕೆ ನಮಗೆ ಸ್ವಲ್ಪ ದೂರ ಉಂಟು ಬೆದ್ರ. ಗೊತ್ತಾಯ್ತು ನನಗೆ ಫಸ್ಟಿಗೆ ಅರ್ಥ ಆಗಲಿಲ್ಲ ನೀವು ಮೆಸೇಜ್ ಮಾಡಿದ್ದು ಬೆದ್ರ ಶಿರ್ತಾಡಿ ಅಂತ. ನನ್ನ ಸಪೋರ್ಟಿಂಗ್ ಮೆಸೇಜ್ ಅಂತ ಎನಿಸಿದ್ದು. ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಹೆಲೋ ಅಂತ ಹೇಳ್ತಾ ಇದ್ದಾರೆ, ಮತ್ತು ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಸ್ ಆರ್ ಟೈಲರ್. ಥ್ಯಾಂಕ್ ಯು ಸೋ ಮಚ್ ಎಸ್ ಆರ್ ಅವರೇ. ಎಸ್ ಆರ್ ಅವರೇ, ನೀವು ಲೈವ್ ಮಾಡ್ತೀರಾ? ಎಷ್ಟು ಗಂಟೆಗೆ ನಿಮ್ಮ ಲೈವ್? ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಸ್ ಆರ್ ಟೈಲರ್ ಅವರು. ಥ್ಯಾಂಕ್ ಯು ಸೋ ಮಚ್ ಎಸ್ ಆರ್ ಅವರೇ. ಭದ್ರಾಡು ಒಂಜಿ ಮಧ್ಯಾಹ್ನ. ಓಕೆ ಭದ್ರಾಡು ಗಂಟೆಗತ್ತೆ ಎಸ್ ಸರ್. ಓಕೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹರ್ಷ ನೀವಿದು ವ್ಯಾಲ್ಯೂಮ್ ಕಮ್ಮಿ ಮೆಲ್ಲ ಸೂಪರ್ ಅಂತ ಹೇಳ್ತಿದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಸ್ ಸರ್ ಅವ್ರು. ಹೆಲೋ ಅಂತ ಹೇಳ್ತಿದ್ದಾರೆ. ಸಪೋರ್ಟಿಂಗ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಅವರೇ, ಸಪೋರ್ಟ್ ಮಾಡಿದ್ದಕ್ಕೆ, ಲೈವಿಗೆ ಬಂದು. ಮೌನೇಶ್ ಇದ್ದೀಯಾ? ಜ್ಯೋತಿ ಅವರು ಇದ್ದೀರಾ? ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಎಸ್ ಸರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಓಕೆ ನನ್ನ ವೀಡಿಯೋ ತೂಲೆ. ಓಕೆ ಸರ್ ಅವರೇ, ನೋಡ್ತೇನೆ ನಿಮ್ಮದು ವೀಡಿಯೋ. ನೀವೊಂದು ಕಮೆಂಟ್ ಮಾಡಿಬಿಡಿ ನನಗೆ, ಆಗ ನನಗೆ ಸುಲಭ ಆಗ್ತದೆ ನಿಮ್ಮದು ವೀಡಿಯೋ ನೋಡಲಿಕ್ಕೆ. ಕಮೆಂಟ್ ನೀವು ಕೂಡ ದಿನಾಲು ನೋಡಿ ಕಮೆಂಟ್ ಮಾಡಿ, ಆಗ ನಾನು ಕೂಡ ನಿಮ್ಮ ವೀಡಿಯೋ ನೋಡ್ತೇನೆ. ಕಮೆಂಟ್ ಇದ್ದರೆ ನಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ ವೀಡಿಯೋ, ಇಲ್ಲದಿದ್ದರೆ ಹುಡುಕ್ಬೇಕಲ್ಲ ಎಲ್ಲಿ ಅಂತ. ಕಮೆಂಟ್ ಹಾಕಿದರೆ ನಾವು ವೀಡಿಯೋ ನೋಡ್ತೇನೆ ದಿನಾಲು. ಕಮೆಂಟ್ ಹಾಕಿಬಿಡಿ. ಓಕೆ, ಎಲ್ಲ ವೀಡಿಯೋ ತೋಲೆ. ಓಕೆ ಸರ್ ಅವರೇ, ವೀಡಿಯೋ ನೋಡ್ತೇವೆ.
ಅಡಿಯಾನಾ ಹರ್ಷ ಕಾಫಿ ಆಯ್ತಾ ನಿಮ್ಮದು ಅಮೃತ ಅವರೇ? ಒಂದು ಲೈಕ್ ಕೊಟ್ಟು ಬಿಡಿ ಅಮೃತ ಅವರೇ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಕಾಫಿ ಆಯ್ತಾ ನಿಮ್ಮದು? ಬ್ಲೂ ಕೊಟ್ಟಿದ್ದೀನಿ ನೋಡಿ ಅಂತೆ. ಕ್ರಾಸ್ಟಾ ಸಿಸ್ ಬಂದರು. ಹಾಯ್ ಸಿಸ್. ವೆಲ್ಕಮ್ ಟು ಮೈ ಲೈವ್. ಕ್ರಾಸ್ಟಾ ಸಿಸ್ ಮೆಸೇಜ್ ಪೂರ ತೋಜುಂಡೆಂಚಿ ಒಡೆ ಫೋನ್ ಪೂರ. ಹಾಂ ಓಕೆ ಓಕೆ. ನೆಟ್ವರ್ಕ್ ಇಶ್ಯೂ ಅಂದು ಸಿಸ್ ನೆಟ್ವರ್ಕ್ ಸರಿ ಇತ್ತಾ? ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಕ್ರಾಸ್ಟಾ ಸಿಸ್. ಸಿಸ್ ಕಾಫಿ ಆಂಡೆ ಇರ್ನಾ ಸಿಸ್? ಈಗ ವೀಡಿಯೋ ತುಯ್ಯೇ ಕಡೆಯಾನು ರೇ ಪಿನ್ ಬರ್ತನದೆ ಗೂಗಲ್ ಆ್ಯಡ್ಸ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಸಿಸ್. ಪಾಡ್ದೆ ಕಡೆ ಮೆಸೇಜ್ ಪಾಡ್ದೆ ಇಲ್ಲ ವೀಡಿಯೋ ತೋದು. ಓಕೆ ಓಕೆ. ಹೋದಲ್ಲ ಓದರಿ ತಂದು ಹಾಜರಿಗೆ ಬರೋಡು ಇಲ್ಲಡೆ ಹೇಳ್ಬಿಡ್ಚಿ ಕತ್ತಲೆ ಆಗ್ಬಿಡ ಹಾಜರಿಗೆ ಬರೋಡು ಅಷ್ಟೇ ಹಾಜರಿಗೆ ಬಲ. ಥ್ಯಾಂಕ್ ಯು ತುಯ್ಯ ಇನ್ನು ವೀಡಿಯೋ ತುಂಬ ಏನಾಯ್ತು. ಓಕೆ ಓಕೆ ಸಿಸ್ ವೀಡಿಯೋ ತುಂಬ ಓಕೆ ಅಂತ. ಬೇಗ ಬರ್ತಲ್ಲ ದಿಸ್ ಇಸ್ ಗೂಗಲ್ ಆ್ಯಡ್ಸೆನ್ಸ್. ಒಕ್ಕ ವಿಶೇಷ ದಾಲೆ ದಿಸ್ ಇಸ್ ದಾದ ಮಂತಾರೆ ಮಧ್ಯಾಹ್ನ ಕಜಿಪ್ ಸಿಸ್. ಒಂದು ಫನ್ ಸಪೋರ್ಟಿಂಗ್ ಮೆಸೇಜ್ ಇಲ್ಲೇ ಕ್ರಾಸ್ಟಾ ಸಿಸ್.
ಫಸ್ಟ್ ಲೈವ್ ಮಂತ್ರ ದಿಸ್ ಇಸ್ ಒಂಥರ ಏನ ಬತ್ತಿರಡು ಅಂತ ಡಾಲರ್ ಅಂಡ ಬೇಗ ಬರ್ಪು ದಿಸ್ ಇಸ್ ಡಾಲರ್ ಕಂಪ್ಲೀಟ್ ಆವಂದೇ ಬರ್ಪು ಜತೆ ಆ ಏರು ಯಾನ ಏರ್ ಬರ್ತೀರು ಹಾ ಹಾ ಸರಿಯಾ ಸರಿ ಹಾಕೊಂಡು ಒಂಥರ ನೇನ ಬರ್ತೇನೆ ಅಂತ ಹಾಕ್ಬಿಡು ನಾಳೆ ಮುನ್ನ ಒಂಬತ್ತಿಗೆ ನಂದು ಇನಿ ಪಂಡೇರು ಸಪೋರ್ಟಿಂಗ್ ಮೆಸೇಜಸ್ ಸರಿ ಹಾಕೊಂಡು ಪಂಪೇರು ಸಿಸ್ ಒಂಥರ పొడి ಹೆಂಗಿನ ಮಾತೆ ಇರ್ಬೇಕು ಬಗ ದಾಲ ಮಾತೆ ಹೆಂಗಿನಾಗಲಿ ಬೇಜಾರಾಗ್ಬಿಡ ಅಂಚಲ గాయస్ అచ్చా $10 పెట్టికి నేను ಬರ್ಕೊಂಡು ಅಪ್ಪಾಗ ಅಮ್ಮನ್ ಪಾನ್ ಕಾರ್ಡ್ యాడ్ అందతే ఇంకల మస్తు లేట్ ఉంది సిసి ఎంగ్లిత్ స్టార్ట్ ಮಾಡ್ತಿನಂತೆ ನನ್ನ ಮಸ್ತ್ ದಿಂಗೋಲ್ ತಾಗು ಹಿಂಗಲ್ಲ ವರ್ಷಲ ತಾಗುವ ಏನು ಲೈವ್ಲ ಮಲ್ಬರ್ಗೆ ಹೋಗ್ತೈತೆ ಹಲೋ ಬೇಗ ಬಲ ಗೊತ್ತಾಗದ ಕತ್ತಲೆ ಉಂಡ ಮಲ್ಪೊಚ್ಚಿ ಅಂದ ಮಸ್ತ್ ಟೈಮ್ದಾಗ ఇప్పుడు నేను లైవ్లో కమ్మి మనుకున్నట్టు అంచాకు ಕೊರೋನప్పుడు ಸೊತ್ತಿಕ್ಕೋದು ಇವಾಗ ಈ ಜೋಕ್ ನನ್ನದು ಜೋಕ್ಲಿಗೆ ಒರಿಯಾಗ ಪರೀಕ್ಷೆ ಅಂಡ ನೈನ್ತ್ದಾಗ ನಾನು ನೀರು ದಿಂಚ ರಜೆ ನಾನು ಆಕಳು ಇಲ್ಲಡುಪ್ಪನಾಗ ಇಂಚಿನಲ್ಲಿ ನಡು ಪಾತಿರೋಡು ಹಾಕೊಂಡು ಲೈವ್ ಮಲ್ಪರಿ ಭಾರಿ ಬಂಗ ಹಾಕು ಫಿಕ್ಸ್ ಅಂದು ಡೈಲಿ ಒಂಜಿ ಫಿಕ್ಸ್ ಟೈಮ್ ಅಂತಂದ ಹಾಪುನದೆ ಹೌದಾದ ಗೊತ್ತಿಸಿ ಸ್ವರ ಒಂಜಿ ಬೇಲೆ ಎಪ್ಕೊಂಡು ಬಕ್ಕೈತೆ ಅಮ್ಮ ಬೀಡಿ ಕಟ್ಟಿದ್ದಾರೆ ಒಂಚೂರು ಒಂತ ಬೀಡಿ ಕಟ್ಟುವೆ ಬಕ್ಕ ಒಂಚೂರು ಇಲ್ಲ ಕ್ಯಾಟ್ರಿಂದ ಬೇಲೆ ಉಂಡತ್ತೆ ಒಂಚೂರು ಹೆಲ್ಪ್ ಮಲ್ಪರೆ ಪೋಪೆ ಎಲ್ಲ ಜನ ಬೈತಿದ ಅಂಚ ಅವು ಪೂರ ಬೇಲೆ ಹಾಕೋದು ಅವು ಪೂರ ಬೇಲೆನ ಬಕ್ಕ ಸಾಕು ಇವಾಗ ಒಂಚೂರು ಮೊಬೈಲ್ ಪತ್ತದು ಕುಳ್ಳುಂಡ ಅವೇ ಬಕ್ಕ ಜೋಕ್ಲಿನ ಎಲ್ಲೇ ಒಂಚೂರು ಓದು ಜಾಯ್ನ್ ಓದಪ್ಪಾರೆ ಅವು ಪುರಾಣಾಗ ಅಡಿಗೆ ಪುರಾಣಾಗ ಟೈಮ್ ಆದ ಹೋಗು ಇತ್ತು ಒಂಚೂರು ಕುಳಂದೆ ಮುಲ್ಪ ಬಗ್ಗಿತ್ತೆ ಮಲ್ಪುಗ ಅಂದಾಡಿ ತೂಕ ಏರಲ್ಲ ಬರ್ಬೇಕು ಮುರಳಿಪುರ ಮಲ್ಪನಾಗ ಮುರಳಿಂದ ಮಲ್ಕಿತ್ತರ ದಿನ ಏರ್ಲಿತ್ತು ಚೇರು ಲೈವ್ ಬಕ್ಕ ಪೊಕ್ಕಡೆ ಬೋರ ಬಕ್ಕ ತಿನಿ ಒಂಚಿನ ತೂಕ ಮಲ್ಪುಗ ಅಂದಾಡಿ ಇಲ್ಲ ಬರ್ತಾರೆ ಈನ ಮಸ್ತಿ ನಾಡ್ದೆ ಅಂತ ತೂಕಿನಿ ಫಸ್ಟ್ ಲೈವ್ ಪನ್ನಾಡೋದು ತುಕೊಂಡು ಚೆನ್ನಾಗಿತ್ತು ಲೈವ್ ಅಂದ ಬಂದ್ಬಿಡ್ಲಿದ್ದು ಕಷ್ಟ ಸೀಸ್ ಓಕೆ ಟೈಮ್ ಒಂಜಿ ಆಂಡ ಬರ್ಪೆ ಅಂದ ಸೀಸ್ ಟೈಮ್ ಒಂಜಿ ದಿನೋಲ ಅವೇ ಟೈಮ್ ಬತ್ತಂಡ ಬರ್ಪೇರೆ ಅದೇ ತೂವೋಡು ನಾನು ಈ ಟೈಮ್ ಉಂಟು ಮಲ್ಪೇರೆ ತೂವೋಡು ನಾನು ಬೈಯದ ಕೊಡ್ತು ಅಪ್ಪ ಒಂಚೂರು ಜೋಕುಲು ಗೊಬ್ಬರ ಕೊಡ್ಬೇರಿ ಈ ಟೈಮ್ ಈಗಿನ ಬೊಬ್ಬೆ ಮಾಡೋದು ತೆಪ್ಪೇರಿ ಎರಡು ಜನ ಆಂಜೋಕ್ಲದೆ ಪೆಟ್ಟು ಬಂದೊಂದು ತೆಪ್ಪು ಆಯಿತು ಇನ್ನು ಮೆಗಾಪು ಜಿಮೆತು ಗಾಪು ಚೆಂಚ ಆಕಲ್ಲಾನೆ ಬೊಬ್ಬೇಡು ಬಕ್ಕೆ ಯಾಲ ನೋಡಿ ಬೋರ್ಡ್ ಆಫ್ ಎಣ್ಣೆ ಇಲ್ಲಲ್ಲ ಅಂಚೆನ ಅಂದಿಸಿಸ್ ಕೆಲವೊಂದ್ಸಲ ಇಡೀ ದಿನ ಮೊಬೈಲ್ ಬಂದು ಅವಲ ಬಕ್ಕೋದು ಮಾಡ್ತೀವಿ ನಮ್ಮ ಪೂರ ಮಲ್ತುಕೊಂಡಲ್ಲ ತಯಾರಿ ಮಲ್ತುಕೊಂಡಲ್ಲ ಇಡೀ ದಿನ ಮೊಬೈಲ್ ಡೇವಲ್ಲ ಅಲ್ಲ ಅಂಚ ಅಮ್ಮ ಪುರದಲ್ಲ ಮಾಡ್ತಿದ್ದೀರಾ ಅಮ್ಮ ಪುರ ಸಪೋರ್ಟ್ ಮಾಡ್ತೀವಿ ಆಗ ಜೋಕುಲ್ಲ ಮೊಬೈಲ್ ಬರ್ತೀನಿ ಕೆಲವು ಪುರ ಒಂದೇ ಪುರ ತಕ್ಕಲಿಲ್ಲ ಮೊಬೈಲ್ ಬೋರ್ಡ್ ಹಾಕೊಂಡು ಓ ಮಲ್ಪರೆ ಪುರ ಅಂಚ
సేమ్ అది నమకు మాతకడలో ఒక ప్రాబ్ಲಮ್ చెప్పరా నేను ಮಿತ್ತು ಬತ್ತ ನಮ್ಮ ಒಂಜಿ ಸಕ್ಸಸ್ ಅಂಡ ಇದ್ದೆ ಅದೇ ಅವರೆಂಚ ಹೋಡಿಗೆ ಹಾಕು ದಾಲ ಹಾಕುಜ ನಮ್ಮ ಅಂಚ ಹಾಕು ದಾಲ ನಮ್ಮ ಮಕ್ಕಳ ಸಾಧ್ಯ ಇಜ್ಜ ಅಂಚ ಹಾಕೊಂಡು ಅವ್ರದ್ದು ಬೇಜಾರು ಹಾಕ್ನವ್ರು ಎಣ್ಣೆ ನಾಗಲಿ ಅವರ ನಮ್ಮದು ದಾಲ ಮಲ್ಪರೆ ಸಾಧ್ಯ ಹಾಕುಜಿ ಏರ್ಲ ಒಂಚೂರು ಸಪೋರ್ಟಿಗೆ ಇತ್ತೆರಡ ಮಲ್ಪೊಲಿ ಗೈರಾಳ ಅಂಚ ಒಂದು ಎಫರ್ಟ್ ಬಾಳ ಅನಿಸಿ ಜೋಕುಲ್ ಪಂಡಿಗೆ ಅಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಅವ ಪಂಡಿಗೆ ಅದು ಮಲ್ಪಿಗೆ ಜೋಕುಳಿಗೋಸ್ಕರ ಜೋಕುಲ ಸಪೋರ್ಟು ಜೋಕುಲ್ ಮಲ್ಪೇರು ಮಲ್ಲಕಲ್ಲ ಸಪೋರ್ಟ್ಲ ಬೋಡತೆ ಅಂದು ಇಲ್ಲಿ ವೀಡಿಯೋಲಿ ಎಲ್ಲ ತುಪ್ಪುಜೇರಿ ಸಿಸ್ಸೆ ನಾ ಏತು ಒಂದು ಮುಪ್ಪ ಇರುವ ನಲ್ಪ ಅಂಚಪುರ ತುಪ್ಪಿರು ಆತಿ ಅವು ಫಸ್ಟ್ ಅದೇ ಅಂಚಲ ಹಾಕೊಂಡು ಒಂಜಿ ಪಾಡು ವೀಡಿಯೋ ಒಂಜಿ ದೊಡ್ಡ ದಿನಕ್ಕೊರ ಮುದ್ದಿನಕ್ಕೊರ ಹೋಯ್ ಬಾಕ ನಮ್ಮ ಕಂಟೆಂಟ್ಲ ತಿಕ್ಕೊಡತ್ತೆ ಈನ ವೀಡಿಯೋ ಪಾಡಿನಂದು ಅವಳ ಒಂದು ಹಾಕು ಓಡೆಲ್ಲ ಫೋನ್ ಎತ್ತಿನ ಗೊತ್ತಾಗುಜಿ ಪೋತಿನ ವೀಡಿಯೋ ಕೊಡಲ್ಲ ವಾಣ ಓಡೆಲ್ಲ ಫೋನ ಇದು ಮೊಬೈಲ್ ಬರ್ತದೆ ಇಂಚ ವೀಡಿಯೋ ತೆಪ್ಪತ್ತೆ ಅವಾಗೆಲ್ಲ ಇಲ್ಲದಾಗಲೇ ಬೇಜಾರಾಗ್ಬಿಟ್ಟು ಪುನಃ ಇನ್ಕಲ್ಲ ಹೆಂಚಿನ ವಿಡಿಯೋ ಬರ್ತಲ್ಲ ಒಂಜಿ ಅಂಚ ಬರ್ತದೆ ಅವು ಇಲ್ಲದ ಕಾಲ ಸಪೋರ್ಟ್ಲ ಬೋರ್ಡ್ ಐತಿ ಸಪೋರ್ಟ್ ಇದ್ದರೆ ನಾವು ಮಕ್ಕಳ ವೀಡಿಯೋ ಮಾಡ್ತೀವಿ ಮಕ್ಕಳು ಮಾಡ್ತಾರೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಹೊರೈತೆ ವೀಡಿಯೋ ತೆಪ್ಪಣಿದ್ವಿ ಅವಾಗೆಲ್ಲ ಫೋನ್ನ ಭಾರಿ ಕಮ್ಮಿ ಆಡಿಸಿಸ ಅಡಿಗೆದ ಪುರಾತನ ಬಯ್ಯದ ಇಚ್ಛೆ ಬಯ್ಯಕ್ಕೆ ಬೇತೇನೆ ನಡಿಗೆ ಮಧ್ಯಾಹ್ನದ ಅರ್ಥ ನನ್ನ ಓಡೆ ನಾನ್ ವೆಜ್ ಅತ್ತೆ ನಾನ್ ವೆಜಿಟೇರಿಯನ್ ಅತ್ತೆ ತುಳಿತೆ ಕಡಿಂಚೊಲ್ಲೆ ಏರ್ಲ ಬರ್ಪುಜೆ ಫಸ್ಟ್ ಹತ್ರ 2 ಸಲ ಆನಲಾನೆ ದಿನಾಲ ಬರ್ಪುಜೆ ಅತೆ ಅಂಚ ಕಡಿಮೆ ಜನ ದಿನಾಲ ಬರ್ತಾನೋಲ ಬರ್ಪೇರು ಮಧ್ಯಾಹ್ನ ಕೋಳದ ಬಿರಿಯಾನಿ ಇತ್ತಂದು ನಾನು ಬೈಯಾಡ್ಬೇತೆ ಅತೆ ಎಂಗ್ಲೆಗಿನಿ ಶುಕ್ರವಾರ ಅತ್ತೆ ಅಂಚಿನ ವೆಜ್ಜಿನ ಇನಿ ಒಂದಿನ ವೆಜ್ ಒತ್ತಿ ಉಪ್ಪುನು ಮನಸ್ಸು ಅಂದೆ ಅದು ಒತ್ತಿತ್ತ ನಮಗೆ ಇತ್ತಿನೇನೆ ತಿನ್ಕ ಬೆಚ್ಚ ಮಾಡಿ ತಿನ್ಕ ಅಂಚ ಹಾಕೊಂಡು ಬೆಚ್ಚ ಮಲ್ಪುರ ಹಚ್ಚಿ ಬೈಯಾಡು ಬೆಚ್ಚ ಮಲ್ಪು ಕಾಣ ಅಂಚ ಹಾಕೊಂಡು ಅದೇ ಅಂಗ್ಲೆಗಿತ್ತೆ ಬೈಯಾಡು ನಾನು ತೂಡೆ ಕಡು ಅಕ್ಲೆಗಿತ್ತಂಡು ಎನ್ನ ಹಸ್ಬೆಂಡ್ ತಿನ್ಪೇರು ಹಸ್ಬೆಂಡ ಜೋಕುಲ್ಲ ತಿನ್ಪೇರು ಕೋರಿದ ಪಕ್ಕ ಇಡ್ಲಿಲ ಕೋರೆ ಸಲ ಇತ್ತನು ಕೋಳೆದ ಯಾನು ಪಕ್ಕ ಅಮ್ಮನ ಕೊಡ್ಪುರ ತಿನ್ಪುಜ ಯಾನು ವೆಜ್ಜಿನ ಅಮ್ಮ ಅಂತ ಜಿಕ್ಕೊರಿಯೇರು ಮನೋಲಿದ ಅವ್ವಿ ಇತ್ತ ಬೈಯಾರು ತೂಡಿ ಏರು ಆದವಾರ ಚಪಾತಿ ಮಲ್ಪರ ಚಪಾತಿ ಮಾಡ್ಕೊಡು ಬೈಯಾರು ಚಪಾತಿ ಮಾಡ್ತದಲ್ಲ ಬಾಜಿ ಮಾಡ್ಕೊಂಡ ಆಗ ಮಾತೆಲ್ಲ ತಿನ್ಪೇರು ಚಪಾತಿ ತಿನ್ಪೇರು ಮತ್ತೆಲ್ಲ ಹೌದಾ ವೆಜ್ ಅವು ಪಂಡೆಂಕುಲು ಏನ ಪಪ್ಪ ಫಸ್ಟ್ ಒಂಜಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಾಗ ಅದು ಹೊರನಾಡು ಪೋದಿತ್ತೇರು ಅಲ್ತು ಬಕ್ಕ ಏನ ಪಪ್ಪ ಶುಕ್ರವಾರ ಒಂದು ತರಕಾರಿಯೇ ತಿನ್ಪೇರು ಪಂಡೆಂಕುಲು ಇಲ್ಲದ ಪೂರ ಅಂಚ ಹೆಂಗೆ ಶುಕ್ರವಾರ ತರಕಾರಿ ಯಾಕ ಹೊರನಾಡು ಪೋದು ಬರ್ತಕ್ಕ ಅದೊಂದು ಕ್ಯಾಟ್ರಿಂಗ್ದು ಬೇರೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಮಸ್ತ್ ನನ್ನ ಕ್ಯಾಟ್ರಿಂಗ್ ಕೂಡ ಎಡ್ಡೆ ಹಣ್ಣು ಅಂಚ ಶುಕ್ರವಾರ ತಿನ್ಪುಜಿರ ಪಪ್ಪ ಅಂಚೆ ಈ ಪಪ್ಪ ತಿಂಜಿಡಿಲ್ಲಡೆ ಎಲ್ಲ ತಿನ್ಬೇಕು ಅಂಚೆಗ್ಲಿ ಎಂಕುಲು ಬಿಡು ಉಪವಾಸ ಪಡ್ತದೆ ಸೋಮವಾರ ಸಂಕಷ್ಟಿ ಬರಪತ್ತೆ ನಾನು ಪಪ್ಪ ಒಬ್ಬರ ತಿಂತೀರ ಆರು ಶುಕ್ರವಾರ ಮಾತ್ರ ತಿಂತೀರ ಯಾರು ತಿಂದಿರ
ಇಲ್ಲಡಿ ಎಲ್ಲ ತಿನ್ಬಿಡ್ತೀಯ ಲಂಚ ಅವ ಅಭ್ಯಾಸ ಆಗ್ತದೆ ತಿಂಗಳಿಗೆ ಹಣ ಎಲ್ಲ ಜೋಕ್ಲೆ ಪುರ ಕೊಡ್ತೀನಿ ನಾನ್ ವೆಜ್ ಮಾಡ್ತದೆ ಇದು ಜೋಕ್ಲೆ ಇವಾಗ ಹಸ್ಬೆಂಡ್ ಪುರ ಕೊಡ್ತಾರೆ ಇಲ್ಲಾಡು ಮಲ್ಪೋ ಎಂಕುಲು ಶುಕ್ರಲ್ಲ ಮಲ್ಪಾಣ ಎಂಕುಲು ಯಾನ ಅಮ್ಮ ಮೆಗ್ದಿ ಅಪ್ಪ ಏಳು ತಿಂತಿದ್ದೆ ಮೆಗ್ದಿ ಮೆಗ್ಗೆನ ಬುಡೈತಿ ಮೆಗ್ಗೆನ ಜೋಕುಲು ಮೆಗ್ಗಿನ ಜೋಕುಲು ಅಪ್ಪ ತಿಂತಿದ್ದೀನಿ ಎಲ್ಲ ಜೋಕುಲು ತಿಂತೀನಿ ಎಲ್ಲ ಜೋಕ್ಲೆ ತರಕಾರಿ ಹಾಕಿಸಿ ನಿಂಗೆಲ್ಲ ಇಲ್ಲಿ ಕೊಪ್ಪನ ಇಲ್ಲೇ ಮಟ್ಟದ ಕ್ಯಾಟ್ರಸ್ ಒಂದೆಂತ ಜನ ಬರ್ಕೊಂಡು ಅಂಚ ಹೆಚ್ಚು ಜನ ಜಿಲ್ಲದ ಕುಳಿ ಸೈಡ್ ಬರ್ಕೊಂಡು ಅಂಚ ಅಂಚೆ ಹೊರ ಪೂಲ ಮಲ್ಪೇರ್ ಮತ್ತೆ ಬಯ್ಯ ಬೇಲೆ ಅದು ಬಂದ ಸಾಕು ಮಗೊಂದು ಹೆಲ್ಪ್ ಮಾಡ್ಬೇಕು ಓಕೆ ಓಕೆ ಬಾಯ್ ಸಿಸ್ ಥ್ಯಾಂಕ್ ಯು ಈ ರೀತಿ ಕೊಟ್ಟು ಬರ್ತಿದ್ದೆ ಲೈವ್ಗೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ ಓಕೆ 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 ಹೋದ್ ಬಾಲೆ ಓಕೆ ಓಕೆ ಆವ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಕಾವ್ಯ